ನಮಸ್ಕಾರ ವೀಕ್ಷಕರೇ, ಮಿನುಗುತ್ತಾರೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನೆಚ್ಚಿನ ದಿವ್ಯಾ. ನಮ್ಮ ಈ ಒಂದು ಮಿನುಗುತ್ತಾರೆ ವಿಶೇಷ ಕಾರ್ಯಕ್ರಮದಲ್ಲಿ ಸಾಧನೆ ಮಾಡಿರುವಂಥವರ ಕುರಿತು ಸಾಕಷ್ಟು ಒಂದು ಪರಿಚಯವನ್ನ ನಿಮ್ಮ ಮುಂದೆ ಇಟ್ಟಿದ್ವಿ. ಜೊತೆಗೆ ಸಾಧನೆಯನ್ನ ಮಾಡ್ತಾ ಇರುವಂಥವರ ಕುರಿತು ಕೂಡ ಅವರ ಒಂದು ಪರಿಚಯ ಹೇಗಿದೆ, ಅವರ ಒಂದು ಬ್ಯಾಕ್ಗ್ರೌಂಡ್ ಹೇಗಿದೆ, ಹೇಗೆ ಬೆಳೆದು ಬಂದರು, ಇದೆಲ್ಲದನ್ನ ಕೂಡ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಇವತ್ತು ನಮ್ಮ ಜೊತೆ ವಿಶೇಷವಾದಂತಹ ವ್ಯಕ್ತಿಯೊಬ್ಬರಿದ್ದಾರೆ. ಈ ಒಂದು ಮನುಷ್ಯರಿಗೆ ಎಷ್ಟು ಪ್ರೀತಿ ಮಮಕಾರ ಎಲ್ಲವನ್ನ ಕೂಡ ಕೊಟ್ಟು ಪ್ರೀತಿಯಿಂದ ನೋಡ್ಕೊಳ್ಳುವಂತಹ ತಾಯಿ ಹೇಗೆ ಇರ್ತಾರೋ ಅದೇ ರೀತಿ ಒಂದು ಪ್ರಾಣಿಗಳನ್ನ ಕೂಡ ನೋಡ್ಕೊಳ್ಳುವಂತಹ ಪ್ರೀತಿಯ ಕರುಣೆಯ ತಾಯಿ ಇವತ್ತು ನಮ್ಮ ಜೊತೆ ಇದ್ದಾರೆ. ಬೀದಿ ಬದಿಯಲ್ಲಿರುವಂತಹ ಪ್ರಾಣಿಗಳಿಗೆ ಆಹಾರವನ್ನ ಕೊಟ್ಟು ಅವುಗಳನ್ನ ನೋಡ್ಕೊಳ್ಳುವಂತಹವರು ಇವರಾಗಿರುವಂಥದ್ದು. ಜೊತೆಗೆ ಬೀದಿ ಬದಿಯಲ್ಲಿರುವಂತಹ ಸಾಕಷ್ಟು ನಾಯಿಗಳಿಗೆ ಆಹಾರ ಆಗಿರ್ಬೋದು ಅಥವಾ ಅವುಗಳಿಗೆ ಏನಾದರೂ ರೋಗ ಬಂದಿದ್ರೆ ಆ ರೋಗಕ್ಕೆ ತಕ್ಕದಾದಂತಹ ಒಂದು ಔಷಧಿಯನ್ನ ನೀಡುವಂತಹ ಕೆಲಸವನ್ನ ಇವರು ಮಾಡ್ತಾ ಇದ್ದಾರೆ. ಅವ್ರು ಯಾರಿರ್ಬೋದು ತಿಳ್ಕೋಬೇಕಲ್ವಾ? ಎಸ್, ಇವತ್ತು ನಮ್ಮ ಜೊತೆ ಅವರು ಕಾರ್ಯಕ್ರಮದಲ್ಲಿದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಮೇಡಮ್. ಥ್ಯಾಂಕ್ ಯು. ಎಸ್, ಈ ಒಂದು ಪ್ರಾಣಿಗಳು ಅಂತ ಹೇಳಿದ ತಕ್ಷಣ ನಿಮ್ಮದೇ ಆದಂತಹ ಒಂದು ಪ್ರಪಂಚ ಇರುತ್ತೆ. ಆ ಒಂದು ಪ್ರಪಂಚದಲ್ಲಿ ಸಾಕಷ್ಟು ಪ್ರಾಣಿಗಳಿಗೆ ನೀವು ಆಹಾರವನ್ನ ಕೊಟ್ಟಿದ್ದೀರಾ, ಸಾಕಷ್ಟು ಪ್ರಾಣಿಗಳಿಗೆ ಪ್ರೀತಿಯನ್ನ ಕೊಟ್ಟಿದ್ದೀರಾ. ನಿಮ್ಮನ್ನ ನೋಡಿದ ತಕ್ಷಣ ಪ್ರಾಣಿಗಳು ನಮ್ಮನ್ನ ಪ್ರೀತಿ ಮಾಡೋರು ಬಂದ್ರು ಅಂತ ಹೇಳಿ ನಿಮ್ಮ ಹಿಂದೆ ಬರುವಂತ ಪ್ರಾಣಿಗಳು ತುಂಬಾನೇ ಇದೆ. ಮೊದಲನೇದಾಗಿ ನಿಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಒಂದು ಪರಿಚಯವನ್ನ ಮಾಡಿಕೊಡಿ. ನನ್ನ ಹೆಸರು ಉಷಾ ಸುವರ್ಣ. ನಾನು ಪ್ರೊಫೆಷ್ನಲ್ ಆಗಿ ಒಂದು ಡಿಸ್ಟ್ರಿಬ್ಯೂಟರ್ನಲ್ಲಿ ಕೆಲಸ ಮಾಡ್ತಿದ್ದೀನಿ 10-12 ವರ್ಷದಿಂದ. ಹಾಗೂ ಇದೊಂದು ಪ್ರಾಣಿಗಳ ಮೇಲೆ ಪ್ರೀತಿ ಚಿಕ್ಕಂದಿಂದಲೂ ಇದೆ. ಇದೊಂದು ಮಾನವೀಯತೆ ದೃಷ್ಟಿಯಿಂದ ಈ ಒಂದು ಪ್ರಾಣಿಗಳ ಸೇವೆಯನ್ನು ನಾವು ಮಾಡ್ತಾ ಇದ್ದೇವೆ. ಅಂತ ಹೇಳಿದ್ರೆ ಲವ್ ಫಾರ್ ಪಾಗ್ಸ್ ಅನ್ನುವಂತಹ ಒಂದು NGO ಮೂಲಕ ಈ ಒಂದು ಕೆಲಸವನ್ನ ಮಾಡ್ತಾ ಇದ್ದೀರಾ. ಓಕೆ, ಇವಾಗ ನೀವು ಮೊದಲನೇದಾಗಿ ಒಂದು NGO ಅನ್ನ ಸ್ಟಾರ್ಟ್ ಮಾಡಿದ್ರಿ ಯಾವಾಗ, ಯಾವ ಕಾರಣಕ್ಕಾಗಿ ಇದನ್ನ ನೀವು ಸ್ಟಾರ್ಟ್ ಮಾಡಿದ್ರಿ? ಯಾಕೆಂದರೆ ಈಗ ತುಂಬ ಪ್ರಾಣಿಗಳು ಬೀದಿಯಲ್ಲಿ ಕಾಣ ಸಿಗ್ತದೆ. ಇದಕ್ಕೆ ಕಾರಣ ಮನೆಯವರು ಎಲ್ಲ ಈ ಮರಿಗಳು ಹಾಕಿಸಿ ಅವುಗಳನ್ನು ಬೀದಿಗೆ ತಂದು ಬೀಸಾಕ್ತಾರೆ. ಆದರೆ ಯಾರೂ ಅದರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಅವುಗಳು ಹೇಗೆ ಬದುಕುವುದು ಬೀದಿಯಲ್ಲಿ ಅನ್ನ ನೀರಿಲ್ಲದೆ, ಅವುಗಳಿಗೆ ಮಲಗಲಿಕ್ಕೆ ಕೂಡ ಸರಿಯಾದ ವ್ಯವಸ್ಥೆ ಇಲ್ಲ. ಎಲ್ಲೋ ಜನರಿಗೂ ಅಷ್ಟು ಈ ಒಂದು ಬೀದಿ ನಾಯಿ ಅಂದರೆ ಎಷ್ಟಕ್ಕಂದರೆ ಅಷ್ಟೇ. ಆದರೆ ಇದೆಲ್ಲ ನೋಡುವಾಗ ನಮಗೆ ಏನೋ ಒಂಥರ ಅಯ್ಯೋ ಪಾಪ ಅನ್ನಿಸ್ತದೆ. ಬಾಯಿ ಬರೋದಿಲ್ಲ ಪಾಪ ಬೇರೆ. ಅದಕ್ಕೆ ಮನುಷ್ಯರಾದರೆ ಬಾಯಿ ಬಿಟ್ಟು ಏನೋ ಹೊಟ್ಟೆ ಹಸಿದ್ರೆ ಕೇಳ್ತೇವೆ ನಾವು ಇನ್ನೊಬ್ರ ಹತ್ರ. ಆದರೆ ಈ ಮೂಕ ಪ್ರಾಣಿಗಳು ಯಾರ ಹತ್ರ ತಾನೇ ಕೇಳೋದು? ಇದೆಲ್ಲ ನೋಡುವಾಗ ನಮಗೆ ಮನಸ್ಸಿಗೆ ಅವುಗಳನ್ನು ನೋಡಿದರೆ ಏನೋ ಒಂದು ಪಾಪ ಅಂತ ಅನಿಸಿ ಇದಕ್ಕೆ ಏನಾದರೂ ಮಾಡಬೇಕಂತ ಒಂದು ನಮ್ಮ ಉದ್ದೇಶದಿಂದ ಈ ಒಂದು ನಾವು ಶುರು ಮಾಡಿದ್ದೇವೆ. ಓಕೆ, ಅಂತ ಹೇಳಿದ್ರೆ ಬೇರೆ ಬೇರೆ ಉದ್ದೇಶ ಇಟ್ಕೊಂಡೆ ಈ ಒಂದು NGO ಅನ್ನ ನೀವು ಸ್ಟಾರ್ಟ್ ಮಾಡಿರುವಂತಹದ್ದು. ಓಕೆ, ಇದೀಗ ಈ ಒಂದು NGOಗೆ ಎಷ್ಟು ವರ್ಷ ಆಯಿತು? ಎಷ್ಟು ವರ್ಷದಿಂದ ಈ ಒಂದು NGO ಅನ್ನ ನೀವು ನಡೆಸ್ಕೊಂಡಿದ್ದೀರಾ? ಈ ಒಂದು ನಮ್ಮ NGO ಈಗ ಒಂದು ಜನವರಿಯಲ್ಲಿ 1 ವರ್ಷ ಆಗ್ತದೆ. ಆದರೆ ಇದಕ್ಕಿಂತ ಮೊದಲೇ ನಾವು ಈ ಕೆಲಸದಲ್ಲಿ ತೊಡಗಿದ್ದೇವೆ ಸಾಮಾನ್ಯವಾಗಿ. ಯಾಕೆಂದರೆ ಹೆಸರಿಟ್ಟು ನಾವು ಮಾಡಲಿಕ್ಕೆ ಶುರು ಮಾಡಿದಂದರೆ ಒಂದು ಲಾಸ್ಟ್ ಜನವರಿಯಲ್ಲಿ ನಾವು ಶುರು ಮಾಡಿದ್ದೆವು. ಅವುಗಳನ್ನು ಮನೆಗೆ ತಂದು ಈ ಕ್ಯಾಂಪ್ ಮೂಲಕ ನಾವು ಶುರು ಮಾಡಿದ್ದು ಸಾಧಾರಣ 1 ವರ್ಷ ಆಗ್ತಾ ಬಂತು. ಹೌದು, ಹೇಳ್ಬೋದು. ಇವಾಗ ಸಾಕಷ್ಟು ಈ ಒಂದು ನಾಯಿ ಮರಿಗಳಾಗಿರ್ಬೋದು, ಬೆಕ್ಕಿನ ಮರಿಗಳಾಗಿರ್ಬೋದು, ಈಗ ಬೀದಿಗಳಲ್ಲಿ ಸಾಕಷ್ಟು ಜನರು ಬಿಟ್ಟು ಹೋಗ್ತಾರೆ. ಇವಾಗ ನಮ್ಮ ಈ ಒಂದು ಕರಾವಳಿಯನ್ನ ನಾವು ತೆಗೆದುಕೊಳ್ಳೋದಾದ್ರೆ ಬೀಚ್ ಬದಿಯಲ್ಲಾಗಿರ್ಬೋದು ಅಥವಾ ಒಂದು ಸ್ಮಶಾನದ ಕಡೆ ಆಗಿರ್ಬೋದು, ಎಲ್ಲೆಂದ್ರಲ್ಲಿ ವಾಹನ ಎಲ್ಲೆಲ್ಲ ಓಡಾಡುತ್ತೆ ಆ ಒಂದು ಕಡೆಗಳಲ್ಲಿ ಬಿಟ್ಟು ಹೋಗುವಂಥವ್ರು ಜಾಸ್ತಿನೇ ಅಂತ ಹೇಳ್ಬೋದು. ಇದುವರೆಗೆ ನೀವು ಎಷ್ಟು ಒಂದು ಈ ಒಂದು ನಾಯಿಗಳನ್ನ ಸೇವ್ ಮಾಡಿದ್ದೀರಾ? ನಾಯಿ ಆಗಿರ್ಬೋದು, ಬೆಕ್ಕಿನ ಮರಿ ಆಗಿರ್ಬೋದು ಅಥವಾ ಇನ್ನಿತರ ಪ್ರಾಣಿಗಳಾಗಿರ್ಬೋದು. ಈಗ ನಾಯಿ ಬೆಕ್ಕು ಹೇಳುವುದಾದರೆ ನಾವು ತುಂಬಾ ಸೇವ್ ಮಾಡಿದ್ದೇವೆ. ಆದರೆ ಅದು ನಮಗೆ ಈಗ ಲೆಕ್ಕ ಇಲ್ಲ ಅಷ್ಟು. ಯಾಕೆಂದರೆ ನಾವು ಕ್ಯಾಂಪ್ ಮೂಲಕ ಶುರು ಮಾಡಿದಾದರೆ ನಾವು ಅದೆಲ್ಲ ಮೇಂಟೈನ್ ಮಾಡ್ತೇವೆ ಬುಕ್ ಮೂಲಕ. ಅದರ ಪ್ರಕಾರ ಒಂದು 150-160 ಮನೆ ಕೊಟ್ಟಿದ್ದೇವೆ. ಅದಕ್ಕಿಂತ ಮೊದಲು ಸುಮಾರು ನಾವು ಮಾಡಿದ್ದೇವೆ, ಅದು ನಾವು ಲೆಕ್ಕ ಇಡಲಿಲ್ಲ. ಓಕೆ, ಅಂತ ಹೇಳಿದ್ರೆ ಬೇಕಾದಷ್ಟು ಒಂದು ಈ ಒಂದು ಪ್ರಾಣಿಗಳನ್ನ ಸೇವ್ ಮಾಡಿರುವಂಥದ್ದು, ಅವುಗಳಿಗೊಂದು ಪ್ರೀತಿಯನ್ನ ನೀವು ಕೊಡ್ತಾ ಇದ್ದೀರಾ. ಓಕೆ, ಇದರ ಜೊತೆಗೆ ನಿಮ್ಮ ಬಗ್ಗೆ ಕೇಳ್ಪಟ್ಟೇನು ಅಂತ ಹೇಳಿದ್ರೆ ನೀವು ಬೀದಿ ಬದಿಯಲ್ಲಿರುವಂತಹ ನಾಯಿಗಳಿಗೂ ಕೂಡ ಊಟವನ್ನ ಹಾಕ್ತಿದ್ದೀರಾ, ಬೇರೆ ಬೇರೆ ಕಡೆ ಹೋಗಿ ಊಟವನ್ನ ಹಾಕ್ತೀರಾ ಅಂತ. ಆಗ ಅಲ್ಲಿನ ಒಂದು ಜನರ ರೆಸ್ಪಾನ್ಸ್ ಹೇಗಿರುತ್ತೆ? ಯಾಕೆಂತ ಹೇಳಿದ್ರೆ ನಾಯಿಗಳಿಗೆ ಊಟ ಹಾಕ್ತಿದೀವಿ ಅಂತ ಹೇಳಿದ ತಕ್ಷಣ ಇವ್ರಿಗೆ ಏನಾಗಿದೆ, ಇವ್ರಿಗೆ ತಲೆ ಸರಿ ಇಲ್ವಾ ಅಂತೆಲ್ಲ ಕೆಲವರು ಮಾತಾಡ್ಕೊಳ್ತಾರೆ. ಸೊ ಅಲ್ಲಿನ ಜನರ ಒಂದು ರೆಸ್ಪಾನ್ಸ್ ಹೇಗಿರುತ್ತೆ? ಜನರದ್ದು ರೆಸ್ಪಾನ್ಸ್ ಏನಂದರೆ ಕೆಲವರು ಒಂಥರ ನೋಡ್ತಾರೆ. ಒಂದು ಬೀದಿ ನಾಯಿಗೆ ಊಟ ಹಾಕೋದಂದರೆ ಏನೋ ಒಂದು ವಿಚಿತ್ರ ಅಂತ ಅನಿಸ್ತದೆ ಅವರಿಗೆ. ಆದರೆ ನಮಗೆ ಹಾಗೆ ಅನಿಸೋದಿಲ್ಲ. ಪಾಪ ಅವು ಹೊಟ್ಟೆ ಹಸಿತದೆ ಅಂತ ನಮ್ಮ ಹೊಟ್ಟೆ ಹಸಿದಾಗೆ ನಮಗೆ ಹೇಗೆ ಅನಿಸ್ತದೆ
ಹಾಗೆ ಕೆಲವರು ಹೇಳ್ತಾರೆ ಇಲ್ಲಿ ಎಲ್ಲ ಗಲೀಜು ಆಗ್ತದೆ, ಇಲ್ಲಿ ಹಾಕೋದು, ಮನೆ ಕೊಂಡೋಗಿ ಹಾಕಿ. ಆದರೆ ನಾವು ಗಲೀಜು ಮಾಡುವಂಥದ್ದು ಏನು ಹಾಕೋದಿಲ್ಲ. ಎಲ್ಲಿಗ ನಾಯಿಗೆ ಊಟ ಹಾಕಿದರೆ ಅಲ್ಲಿ ಕ್ಲೀನ್ ಮಾಡಿಯೇ ನಾವು ಬರ್ತೇವೆ. ಜನರಿಗೆ ತೊಂದರೆ ಕೊಡುವಾಗೆ ನಾವೇನು ಮಾಡೋದಿಲ್ಲ. ಆದರೂ ಪಾಪ ಎಲ್ಲರೂ ಹಾಗೆ ಹೇಳಿದರೆ ಅವುಗಳಿಗೆ ಯಾರು ಊಟ ಹಾಕ್ತಾರೆ? ಆದರೆ ನಾವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಜನರು ಹೇಳ್ತಾ ಇರ್ತಾರೆ, ಆದರೆ ನಾವೇನು ತಪ್ಪು ಮಾಡ್ತಾ ಇಲ್ವಲ್ಲ. ಬೀದಿ ನಾಯಿಗೆ ಬೀದಿಯಲ್ಲಿ ಊಟ ಹಾಕೋದಲ್ಲ, ಮತ್ತು ಇನ್ನೆಲ್ಲಿ ಮನೆಗೆ ತಂದು ಹಾಕ್ಲಿಕ್ಕೆ ಆಗೋದಿಲ್ಲ. ಹಾಗೆ ಜನರು ಹೇಳ್ತಾ ಇರಲಿ, ಯಾಕೆಂದರೆ ನಾವು ಮಾಡೋದು ಒಂದು ಮಾನವೀಯತೆ ದೃಷ್ಟಿಯಿಂದ ಒಂದು ಪ್ರಾಣಿಗೆ, ಆದ ಕಾರಣ ನಾವು ಅದು ಮುಂದುವರಿಸ್ತಿದ್ದೇವೆ. ಹಾಗೆ ಅಂತ ಹೇಳಿದ್ರೆ ಇವಾಗ ನಿಮ್ಮ ಒಂದು ಸರೌಂಡಿಂಗನ್ನು ಈ ಒಂದು ಸರೌಂಡಿಂಗನ್ನು ತಗೊಂಡ್ರೆ ಎಲ್ಲೆಲ್ಲ ಹೋಗಿ ನೀವು ಊಟವನ್ನು ಹಾಕ್ಬರ್ತೀರಾ? ಹೇಗೆ ಡೈಲಿ ಒಂದು ರುಟೀನನ್ನು ಕೇಳೋದಾದರೆ ನಾನು ಹೌದು, ನಾನು ಆಫೀಸಿಂದ ಮನೆ ತನಕ ಸಾಧಾರಣ ನಾನು ಕೆಲವು ನಾಯಿ ಒಂದು 25 ನಾಯಿಗಳಿಗೆ ಈಗ ನಾನು ದಿನ ಹಾಕ್ತೇನೆ ಸಾಯಂಕಾಲ ಆಫೀಸ್ ಬಿಟ್ಟು. ಆನಂತರ ಪ್ಲಸ್ ನಾವು ಎಲ್ಲೆಲ್ಲಿ ಗಾಡಿಯಲ್ಲಿ ಏನಾದರೂ ತಿಂಡಿ ಇರ್ತದೆ, ಎಲ್ಲಿಯಾದರೂ ಕಣ್ಣಿಗೆ ಸಿಕ್ಕಿದರೆ ಅವುಗಳಿಗೆ ಹಾಕ್ತೇನೆ. ಪ್ಲಸ್ ನಾನು ಆಫೀಸ್ಗೆ ಹೋಗುವಾಗ ದಿನ ಸ್ವಲ್ಪ ಊಟ ಹಿಡ್ಕೊಂಡು ಹೋಗೋದು. ಎಲ್ಲಿಯಾದರೂ ಒಂದು ಹಸಿದ ಪ್ರಾಣಿ ಸಿಕ್ಕಿದರೆ ಅವುಗಳು ಖಂಡಿತ ಸಿಗ್ತದೆ. ಹಾಗೆ ಒಂದು ವೇಳೆ ಗಾಡಿಯಲ್ಲಿ ಏನು ಇಲ್ಲ ಅಂತ ಆದರೆ ಆ ದಿನ ಕೂಡ ಸಿಗ್ತದೆ. ಅದೇ ಆ ದಿನ ತುಂಬ ಬೇಸರ ಅನಿಸ್ತದೆ, ಯಾಕೆಂದರೆ ದಿನ ಇರ್ತದೆ ಇವತ್ತು ನನ್ನ ಗಾಡಿಯಲ್ಲಿ ಏನಿಲ್ವಲ್ಲ ಅಂತ. ಹಾಗಂತ ಎನಿಸಿ ನಾನು ದಿನ ಅನ್ನ ಸ್ವಲ್ಪ ಇಟ್ಕೊಂಡು ಹೋಗ್ತೇನೆ. ಯಾವುದಾದ್ರೂ ಒಂದು ನಾಯಿ ಸಿಗ್ತದೆ, ಗರ್ಭಿಣಿ ಇರ್ಬೋದು, ಏಜ್ ಆದದಿರ್ಬೋದು, ಏನಾದರೂ ಒಂದು ಸಿಗ್ತದೆ, ಹಾಕ್ಕೊಂಡು ಹೋಗ್ತೇನೆ. ಓಕೆ. ಇವಾಗ ಸಾಕಷ್ಟು ಏನು ಈ ಒಂದು ಹೆಣ್ಣು ಮರಿಗಳಾಗಿರ್ಬೋದು, ಹೆಣ್ಣು ಮರಿಗಳನ್ನ ಅಂತ ಹೇಳಿದ್ರೆ ಅದರಲ್ಲೂ ನಾಯಿ ಮರಿಗಳು ಅಂತ ಹೇಳಿದ್ರೆ ಜನರು ರೋಡಲ್ಲಿ ಬಿಸಾಕಿ ಹೋಗೋವರೇ ಸಾಕಷ್ಟು ಜನ ಇರ್ತಾರೆ. ಸೊ ಇದಕ್ಕೆ ಏನು ಮಾಡ್ತೀರಾ? ಈ ಒಂದು ಹೆಣ್ಣು ಮರಿಗಳ ಸಿಕ್ಕಿದ ತಕ್ಷಣ ಏನು ಮಾಡ್ತೀರಾ? ಇದು ನಾವು ಇದೇ ಜನರಿಗೆ ಸ್ವಲ್ಪ ಹೇಳಬೇಕಿತ್ತು. ಯಾಕೆಂದರೆ ಜನರು ಹೆಣ್ಣಂದರೆ ನಿರ್ಲಕ್ಷಿಸ್ತಾರೆ, ಹೆಣ್ಣು ಬೇಡವೇ ಬೇಡ ಅಂತಾರೆ. ಈಗ ಸಾಮಾನ್ಯವಾಗಿ ಈಗ ನಾವು ಕ್ಯಾಂಪಲ್ಲಿ ತುಂಬ ಜನರಿಗೆ ಒಂದು ಮನವರಿಕೆ ಆಗುವಂತೆ ಹೇಳ್ತೇವೆ, ಆದಷ್ಟು ಹೆಣ್ಣು ನಾಯಿ ಮರಿಯನ್ನು ಪಡೆದುಕೊಳ್ಳಿ, ಮತ್ತು ಅವುಗಳಿಗೆ ಹೇಗೆ ಮುಂದೆ ಆರೈಕೆ ಮಾಡಬೇಕು, ಅವುಗಳನ್ನು 7 ತಿಂಗಳು ಕಳೆದ ನಂತರ ಅವುಗಳಿಗೆ ಸಂತಾನಹರಣ ಚಿಕಿತ್ಸೆ ಮಾಡಿಸೋದು ತುಂಬ ಅಗತ್ಯ. ಇದರಿಂದ ಮನೆಯವರು ಕೂಡ ಅದನ್ನು ಎಲ್ಲೂ ಬಿಡುವ ಹಾಗಿಲ್ಲ. ಯಾಕೆಂದರೆ ಒಮ್ಮೆ ಅವುಗಳಿಗೆ ಸಂತಾನಹರಣ ಚಿಕಿತ್ಸೆ ಮಾಡಿಸಿದರೆ ಮುಗೀತು, ಅದು ಮತ್ತೆ ಮರಿ ಹಾಕುವುದಿಲ್ಲ. ಗಂಡಿಗೆ ಕೂಡ ಮಾಡಬೇಕು, ಆದರೆ ಹೆಣ್ಣಿಗೆ ತುಂಬ ಪ್ರಾಮುಖ್ಯತೆ ನಾವು ಕೊಡ್ತೇವೆ. ಯಾಕೆಂದರೆ ಹೆಣ್ಣನ್ನೇ ತಂದು ಬಿಡ್ತಾರೆ. ಈಗ ನಮಗೆ ಕೂಡ ಹೆಣ್ಣು ನಾಯಿ ಮರಿಗಳೇ ಸಿಗೋದು, ಗಂಡು ಸಿಗುವುದಿಲ್ಲ. ಸಪೋಸ್ ಯಾರಾದರೂ ತುಂಬ ನಾಯಿ ಮರಿ ತಂದು ಬಿಟ್ರೆ ಅದರಲ್ಲಿ 1-2-3 ಗಂಡು ಇರ್ತವೆ, ಆದರೆ ಜನರು ಅದರಲ್ಲಿ ಗಂಡನ್ನು ಇದು ಮಾಡಿ ಕೊಂಡೋಗ್ತಾರೆ, ಹೆಕ್ಕಿ ಹೆಣ್ಣು ಅಲ್ಲೇ ಬಿಟ್ಟು ಹೋಗ್ತಾರೆ. ಅದೇ ನಮಗೆ ಸಿಗ್ತಾ ಇದೆ ಇವತ್ತು. ಅದೇ ನಾವು ಕ್ಯಾಂಪ್ ಮೂಲಕ ಎಲ್ರಿಗೂ ಹೆಣ್ಣನ್ನೇ ಕೊಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಜಾಸ್ತಿ ಹೆಚ್ಚಾಗಿ ನಿಮಗೆ ಸಿಕ್ಕಿರುವಂಥದ್ದು ಈ ಒಂದು ಹೆಣ್ಣು ಮರಿಗಳು. ಬೆಕ್ಕಿನ ಮರಿಗಳಲ್ಲೂ ಕೂಡ ಹೆಣ್ಣು ಮರಿಗಳೇ ಜಾಸ್ತಿ ಸಿಕ್ಕಿದೆಯಾ ಅಥವಾ ಈ ಗಂಡು ಹೆಣ್ಣು ಹಾಗೆ ಮಿಕ್ಸ್ ಆಗಿ? ಬೆಕ್ಕಿನ ಮರಿಗಳಲ್ಲಿ ಹಾಗೇನಿಲ್ಲ, ಗಂಡು ಹೆಣ್ಣು ಅದು ಎಷ್ಟು ಮುದ್ದಾಗಿದೆ ಅಂತ ಅದನ್ನು ನೋಡಿ ಇದು ಮಾಡ್ತಾರೆ, ತಗೊಂಡೋಗ್ತಾರೆ. ಬೆಕ್ಕಲ್ಲಿ ಹಾಗೆ ಯಾರು ಇದು ಮಾಡೋದಿಲ್ಲ. ಅಂದ್ರೆ ಈ ಒಂದು ಪುಟಾಣಿ ನಾಯಿ ಮರಿಗಳಿಗೆ ಜನರು ನೋಡುವಂಥದ್ದು. ಓಕೆ. ಇವಾಗ ನೀವು ಈ ಒಂದು NGO ಅನ್ನ ಸ್ಟಾರ್ಟ್ ಮಾಡುವಾಗ ಎಷ್ಟು ಜನ ನಿಮ್ಮ ಜೊತೆ ಇದ್ರು? ಇವಾಗ ಸ್ಟಾರ್ಟ್ ಮಾಡಿದ್ರಾ? ನಿಮ್ಮ ಒಂದು ಮನೆಯ ಪರಿಸ್ಥಿತಿ ಹೇಗಿತ್ತು ಒಂದು NGO ಅನ್ನ ಸ್ಟಾರ್ಟ್ ಮಾಡುವಾಗ? ನಾವು NGO ಸ್ಟಾರ್ಟ್ ಮಾಡುವಾಗ ಒಂದು 4-5 ಜನ ಇದ್ದೆವು. ಆದರೆ ಮತ್ತೆ ಈಗ ಮನೆಯಲ್ಲಿ ಆ ಥರ ಏನೋ ನಮಗೆ ಪರಿಸ್ಥಿತಿ, ಯಾಕೆ ಮನೆಯಲ್ಲಿ ನನ್ನ ಗಂಡನಿಗೂ ಕೂಡ ಪ್ರಾಣಿಗಳಂದರೆ ತುಂಬ ಇಷ್ಟ, ಮತ್ತು ಮನೆಯಲ್ಲಿ ಸಹ ಸಾಕ್ಬೋದು ನನಗೆ, ಆ ಥರ ಏನಿಲ್ಲ, ಅಬ್ಜೆಕ್ಷನ್ ಏನಿಲ್ಲ. ಆದ ಕಾರಣ ಈಗ ಮನೆಯಲ್ಲಿ ಅಷ್ಟು ಸಪೋರ್ಟ್ ಇದ್ದ ಕಾರಣ ನಾನೆಲ್ಲ ಇವತ್ತು ಮನೆಗೆ ತಂದು ರಾಶಿ ಆಗ್ತಿದ್ದೇನೆ. ಆದ ಕಾರಣ ಮನೆಯಲ್ಲಿ ಇಡೋದಕ್ಕೆ ಏನು ತೊಂದರೆ ಇಲ್ಲ. ಮತ್ತು ನಮ್ಮ ಗ್ರೂಪಿನಲ್ಲಿ ಇದ್ದವರು ಕೂಡ ತುಂಬ ಒಳ್ಳೆಯ ಸಹಕರಿಸ್ತಿದ್ದಾರೆ. ಎಲ್ಲರೂ ಕೂಡ ಅವರವರ ಒಂದು, ನಾನು ನನ್ನ ಮನೆಯ ಏರಿಯಾದಲ್ಲಿ ಹೇಗೆ ಮಾಡ್ತೇನೆ ಹಾಗೂ ಅವರು ತಮ್ಮ ಏರಿಯಾದಲ್ಲಿ ಊಟ ಹಾಕೋದು ಅಲ್ಲ, ಏನು ಪುಟ್ಟ ಮರಿ ಸಿಕ್ಕಿದ್ರು, ಯಾರು ನಾವು ಪುಟ್ಟ ಮರಿ ಕಣ್ಣಿಗೆ ಸಿಕ್ಕಿದ್ರೆ ಎಲ್ಲೂ ಬಿಟ್ಟು ಹೋಗೋದಿಲ್ಲ, ನಾವು ಅದನ್ನು ಮನೆಗೆ ತಂದೇ ತರ್ತೇವೆ. ಅವುಗಳಿಗೆ ಆರೈಕೆ ಮಾಡಿ ಅವುಗಳಿಗೆ ಒಳ್ಳೆ ಮನೆ ಹುಡುಕ್ತೇವೆ ನಾವು, ಹಾಗೆ ಮಾಡೋದು ನಾವು. ಓಕೆ. ಅಂತ ಹೇಳಿದ್ರೆ ಸಿಕ್ಕಿದ ಮರಿಗಳನ್ನ ಮನೆಗೆ ತಂದು ಫಸ್ಟ್ ಅದನ್ನ ಜೋಪಾನ ಮಾಡಿ ಆ ನಂತರ ಕ್ಯಾಂಪ್ನ ಮೂಲಕ ಬೇರೆಯವರಿಗೆ ಕೊಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದೀರಾ. ಓಕೆ. ಇನ್ನಷ್ಟು ಈ ಒಂದು ಮರಿಗಳನ್ನ ಕ್ಯಾಂಪ್ ಯಾವ ರೀತಿ ಮಾಡ್ತೀರಾ, ಎಲ್ಲೆಲ್ಲ ಕ್ಯಾಂಪ್ಗಳನ್ನ ಮಾಡಿದ್ದೀರಾ, ಇನ್ನಷ್ಟು ನಿಮ್ಮ ಜೊತೆ ಮಾತಾಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಪುಟ್ಟದೊಂದು ವಿರಾಮ.
ವಿರಾಮದ ಬಳಿಕ ಮಿನುಗುತ್ತಾರೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಸಾಧನೆಯ ಜೊತೆಗೆ ಏನು ಪ್ರೀತಿ ಮಮತೆಯನ್ನು ಕೊಟ್ಟು ಪ್ರಾಣಿಗಳಿಗೆ ಅವರ ಒಂದು ಪ್ರೀತಿಯನ್ನು ಧಾರೆ ಎರಿತಾ ಇದ್ದಾರೆ. ಒಂದು ಪುಟ್ಟ ಸಾಕು ಪ್ರಾಣಿಗಳಾಗಿರ್ಬೋದು ಅಥವಾ ಒಂದು ನಾಯಿ ಮರಿಗಳಾಗಿರ್ಬೋದು, ಬೆಕ್ಕಿನ ಮರಿಗಳಾಗಿರ್ಬೋದು, ಎಲ್ಲೆಂದ್ರೆ ಅಲ್ಲಿ ಬಿಸಾಡಿ ಹೋಗ್ತಾ ಇರ್ತಾರೆ. ಅಂತಹ ಒಂದು ಪ್ರಾಣಿಗಳಿಗೆ ಯಾವ ರೀತಿಯಾದಂತಹ ಪ್ರೀತಿಯನ್ನು ಕೊಡ್ತಿದ್ದಾರೆ ಅಂತ ನಾವು ತಿಳ್ಕೊಳ್ತಾ ಇದ್ವಿ. ಎಸ್ ಮ್ಯಾಮ್, ಇಷ್ಟೊತ್ತು ನೀವು ಹೇಳಿದ್ರಿ ಒಂದು ಮನೆಯವರು ಕೂಡ ತುಂಬ ಸಹಕಾರವನ್ನು ಮಾಡ್ತಾರೆ ಅಂತ. ಇವಾಗ ಕೆಲವೊಂದು ಸಂದರ್ಭಗಳಲ್ಲಿ ಏನು ಅಂತ ಹೇಳಿದ್ರೆ, ಸಿಟಿಯಲ್ಲಿ ನಾವು ತೆಗೆದುಕೊಳ್ಳೋದಾದರೆ ನಾಯಿ ಮರಿಗಳು ಏನು ಹೋಟೆಲ್ ಹತ್ರ ಹೋಗುವಂಥದ್ದಾಗಿರ್ಬೋದು ಅಥವಾ ಬೇರೆ ಎಲ್ಲೆಲ್ಲೋ ಮಲ್ಕೊಳ್ಳುವಂಥದ್ದಾಗಿರ್ಬೋದು, ಅದಕ್ಕೆ ಬಿಸಿನೀರು ಎರೆಯುವಂಥದ್ದಾಗಿರ್ಬೋದು ಅಥವಾ ಆಕ್ಸಿಡೆಂಟ್ ಮಾಡಿ ಹೋಗುವಂಥ ಸಂದರ್ಭಗಳಿರ್ಬೋದು. ಇಂಥ ಒಂದು ಟೈಮಲ್ಲೆಲ್ಲ ಆ ಒಂದು ನಾಯಿ ಮರಿಗಳು ಸಿಕ್ಕಿದಂತಾಗ ಹೇಗೆ ನೀವು ಪೋಷಣೆಯನ್ನು ಮಾಡ್ತೀರಾ? ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಾಗಿರ್ಬೋದು, ಆ ರೀತಿ ಏನಾದರೂ? ಹಾಂ, ಖಂಡಿತ. ಈಗ ಅಂಥ ಮರಿಗಳು ಸಿಕ್ಕಿದ್ರೆ ಖಂಡಿತ ನಾವು ಮನೆಗೆ ತರ್ತೇವೆ, ಡಾಕ್ಟರ್ ತಗೊಂಡೋಗ್ತೇವೆ, ಹೇಗೆ ಅದಕ್ಕೆ ಟ್ರೀಟ್ಮೆಂಟ್, ಆನಂತರ ಮನೆಗೆ ತರ್ತೇವೆ. ಮನೆಗೆ ತಂದು ಆರೈಕೆ ಮಾಡ್ತೇವೆ ನಾವು. ಆಕ್ಸಿಡೆಂಟ್ ಇರಲಿ, ಸಣ್ಣ ಪುಟ್ಟದ್ದು ಆರೈಕೆ ಮಾಡಿ ಆದ ನಂತರ ಮತ್ತೆ ವಾಪಸ್ ಅದು ಕ್ಯಾಂಪಿಗೆ ಅದು ಸರಿಯಾಗಿ ನಡೆದು ಓಡಾಡುವಂತ ಇದ್ದರೆ ಕ್ಯಾಂಪಿಗೆ ತಗೊಂಡು ಹೋಗ್ಬೋದು. ಇಲ್ಲಾಂದ್ರೆ ಎಲ್ಲಿ ಕೊಡುವಾಗಿಲ್ಲ, ನಾವೇ ನೋಡ್ಬೇಕಾಗ್ತದೆ ಅದನ್ನು, ಯಾರು ತಗೊಳ್ಳೋದಿಲ್ಲ ಅಂತದನ್ನು. ಓಕೆ, ಆ ರೀತಿಯಾದಂತಹ ಮರಿಗಳು ಸಿಕ್ಕಿರೋದು ಇದೆಯಾ ಇದುವರೆಗೂ? ಇದುವರೆಗೂ ಆ ಥರ ನಮಗೆ ಸಿಕ್ಕಲಿಲ್ಲ. ಚೆನ್ನಾಗಿರೋದೇ ಸಿಕ್ಕಿದೆ, ಆದರೆ ಹೊಟ್ಟೆಗಿಲ್ಲದೆ ಸಿಕ್ಕಿದೆ, ಮಾತ್ರ ಕಜ್ಜಿಯಾಗಿದ್ದು ಸಿಕ್ಕಿದೆ, ಆ ಥರದ್ದು ತುಂಬ ಸಿಕ್ಕಿದೆ. ಓಕೆ, ಅಂತ ಹೇಳಿದ್ರೆ ಒಂದು ಸ್ವಲ್ಪ ಆರೋಗ್ಯದಲ್ಲೂ ಕೂಡ ಅದು ವ್ಯತ್ಯಾಸ ಇರ್ತವೆ, ಸಿಕ್ಕಿದೆ. ಓಕೆ, ಇವಾಗ ನೀವು ಹೇಳಿದ್ರಿ ಹೆಣ್ಣು ಮರಿಗಳಿಗೆ ನಾವು ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಾ ಇದ್ವಿ, ಹೆಣ್ಣು ಮರಿಗಳನ್ನೇ ನಾವು ಸಿಕ್ಕಿದ್ರೆ ತಗೊಂಡು ಬರ್ತಾ ಇದ್ವಿ ಅಂತ. ಕ್ಯಾಂಪ್ ಮೂಲಕ ಜನರು ತಗೊಂಡು ಹೋಗ್ತಾರಾ? ಕ್ಯಾಂಪ್ ಮೂಲಕ ಅದೇ ಮೊದಲು ಕೇಳ್ತಾರೆ ಗಂಡು ಮರಿ ಇದೆಯಾ ಅಂತ. ಅವಾಗ ನಾವು ಏನು ಮಾಡ್ತೇವೆ, ಗಂಡು ಮರಿ ಇದ್ರೂ ಕೂಡ ನಾವು ಅದು ಹೆಣ್ಣೆ ತಗೊಳ್ಬೇಕಂತ ಹೇಳ್ತೇವೆ. ನಾವು ಕೇಳ್ತೇವೆ, ಯಾಕೆ ನೀವು ಗಂಡನ್ನೇ ಆರಿಸ್ತೀರಾ, ಹೆಣ್ಣಲ್ಲಿ ಏನು ಕಡಿಮೆ ಇದೆ? ನಿಜವಾಗಿ ನೋಡ್ಲಿಕ್ಕೆ ಹೋದ್ರೆ ಗಂಡಿಗಿಂತ ಹೆಣ್ಣು ತುಂಬ ಸೂಕ್ಷ್ಮ ಮನೆ ಕಾಯುವುದ್ರಲ್ಲಿ. ಜನರಿಗೆ ಅದು ಅರ್ಥ ಆಗುದಿಲ್ಲ. ಜನರು ಏನು ಹೇಳ್ತಾರೆ, ಬರೀ ಅದು ಮರಿ ಆಗ್ತದೆ ಮತ್ತೆ ಗಂಡು ನಾಯಿ ಬರ್ತದೆ ಅಂತ ಹೇಳ್ತಾರೆ. ಜನರ ತಲೆಯಲ್ಲಿ ಅದೇ ತುಂಬಿ ಹೋಗಿದೆ. ಅದೇ ಹೆಣ್ಣು ನಾಯಿ ತುಂಬ ಸೂಕ್ಷ್ಮ ಮನೆಗೆ, ಅದು ಜನರಿಗೆ ಅರ್ಥ ಆಗ್ತಿಲ್ಲ. ಅವುಗಳಿಗೆ ಒಂದು ಆಪರೇಷನ್ ಮಾಡಿದರೆ ಏನು ತೊಂದರೆ ಇಲ್ಲ ಅಂತ. ಅದನ್ನು ನಾವು ಈಗ ತುಂಬ ಜನರಿಗೆ ಅದನ್ನೇ ಹೇಳ್ತಿದ್ದೇವೆ ಪ್ರತಿಯೊಂದು ಕ್ಯಾಂಪಲ್ಲೂ. ಆದ ಕಾರಣ ಈಗ ಒಂದು ಲಾಸ್ಟ್ ಕ್ಯಾಂಪಲ್ಲಿ ತುಂಬ ಜನ ಹೆಣ್ಣನ್ನೇ ಕೇಳ್ಕೊಂಡು ಬಂದ್ದಾರೆ. ಅದು ತುಂಬ ಸಂತೋಷ ನಮಗೆ. ತುಂಬ ಜನ ಹೆಣ್ಣನ್ನೇ ತಗೊಂಡು ಹೋಗಿದ್ದಾರೆ. ಮತ್ತು ನಾವು ಕಾಲ್ ಮಾಡ್ತೇವೆ ಅವರಿಗೆ. ಅವುಗಳಿಗೆ 7 ತಿಂಗಳು ಆದ ನಂತರ ಅವರಿಗೆ ನಾವು ಒಂದು ತಿಳಿಸ್ತೇವೆ, ಈಗ ಟೈಮ್ ಆಯಿತು ನೋಡಿ ಅದರದ್ದು ಸ್ಟೆರಿಲೈಸೇಷನ್ಗೆ. ಹಾಗೆ ಕೆಲವರು ಒಪ್ತಾರೆ, ಅವರೇ ಮಾಡಿಸ್ತಾರೆ. ಪ್ಲಸ್ ನಾವು ಕೆಲವರಿಗೆ ನಾವೇ ನಮ್ಮ ದುಡ್ಡಿನಿಂದ ಮಾಡಿಕೊಡ್ತಿದ್ದೇವೆ. ಈಗ ನಮ್ಮಿಂದ ಯಾರು ಹೆಣ್ಣು ತಗೊಂಡು ಹೋಗ್ತಿದ್ದಾರೆ ಅವರಿಗೆ ನಾವು ನಮ್ಮ ಹಣದಿಂದ ನಾವು ಅವರಿಗೆ ಒಂದು ಆಪರೇಷನ್ ಮಾಡಿಸಿ ಕೊಡ್ತೇವೆ. ಅದರ ಜವಾಬ್ದಾರಿ ನಾವು ತಗೊಳ್ತಿದ್ದೇವೆ. ಹಾಗೆ ಮಾಡ್ತಿದ್ದೇವೆ ನಾವು. ಅಂತ ಹೇಳಿದ್ರೆ ಆ ಒಂದು ಪ್ರಾಣಿಗಳ ಜವಾಬ್ದಾರಿಯನ್ನ ನೀವು ತೆಗೆದುಕೊಳ್ತಾ ಇದ್ದೀರಾ. ಕ್ಯಾಂಪಿಂದ ಕೊಟ್ಟಾದ ನಂತರ ಕೂಡ ನೀವು ಆ ಒಂದು ನಾಯಿ ಮರಿಗಳಾಗಿರ್ಬೋದು, ಬೆಕ್ಕಿನ ಮರಿಯ ಒಂದು ಜವಾಬ್ದಾರಿಯನ್ನು ತೆಗೆದುಕೊಳ್ತಾ ಇದ್ದೀರಾ. ಓಕೆ, ಎಸ್, ಹಾಗಾದ್ರೆ ಈ ಒಂದು ಕ್ಯಾಂಪ್ ಮೂಲಕ ಇದುವರೆಗೂ ಕೂಡ ಎಷ್ಟೊಂದು ಕ್ಯಾಂಪ್ ಅನ್ನ ನೀವು ಮಾಡಿದ್ದೀರಾ? ಎಷ್ಟೊಂದು ನಾಯಿ ಮರಿಗಳು ಹೋಗಿದೆ ಇದುವರೆಗೂ ಕೂಡ? ಇವಾಗ 8 ಕ್ಯಾಂಪ್ ಕಂಪ್ಲೀಟ್ ಆಯಿತು ಲಾಸ್ಟ್ ತಿಂಗಳಲ್ಲಿ. ಮರಿಗಳದೇ 160ಕ್ಕಿಂತ ಜಾಸ್ತಿ ಹೋಗಿದೆ ಕ್ಯಾಂಪಲ್ಲಿ ಲೆಕ್ಕ ಇದ್ದ ಪ್ರಕಾರ. ಪ್ಲಸ್ ಕೆಲವೊಮ್ಮೆ ನನ್ನ ಮನೆಯಲ್ಲಿದ್ದರೆ ಮನೆಯಿಂದ ತಗೊಂಡು ಹೋಗ್ತಾರೆ. ಹಾಗೆ ಕೂಡ ಕೆಲವು ತುಂಬ ಜನ ಕೊಂಡೋಗಿದ್ದಾರೆ. ಮತ್ತು ಈಗ ಇನ್ನು ನೆಕ್ಸ್ಟ್ ಕ್ಯಾಂಪ್ ಬರ್ತಾ ಇದೆ, ನಾಡಿದ್ದು 15ನೇ ತಾರೀಕು 9ನೇ ಕ್ಯಾಂಪ್ ನಮ್ಮದು. ತುಂಬ ಮರಿಗಳಿದೆ, ಇವಾಗಲೇ 40 ತನಕ ಇದೆ ಮರಿಗಳು. ಎಲ್ಲ ಹೆಣ್ಣು ಮರಿಗಳೇ ಇದೆ ಈ ಸತಿ ಎಲ್ಲ ಹೆಣ್ಣು ಮರಿಗಳೇ ಇರುವಂಥದ್ದು ಕ್ಯಾಂಪ್ನಲ್ಲಿ. ಓಕೆ, ಅಂತ ಹೇಳಿದ್ರೆ ಬೇರೆ ಬೇರೆ ರೀತಿಯಾದಂತಹ ಜನರು ಯಾವ ಮರಿಗಳು ಬೇಕು ಅದನ್ನ ಮುದ್ದಾಗಿದ್ರೆ ಹೆಣ್ಣು ಕೂಡ ತಗೊಂಡು ಹೋಗ್ತಾರೆ. ಜನರಿಗೂ ಕೆಲವೊಮ್ಮೆ ಮುದ್ದು ಇರ್ಬೇಕು, ಪ್ಲಸ್ ಗಂಡು ಬೇಕು, ಎಲ್ಲ ಒಟ್ಟಿಗೆ ಕೇಳಿದ ಹೇಗೆ ನಾವು ಅದು ಚೆನ್ನಾಗಿರ್ತವೆ. ಎಲ್ಲ ಮುದ್ದಿರುವಾಗ ಕೊಂಡೋಗ್ತಾರೆ. ಆದ್ರೆ ನಾನು ಏನು ಹೇಳುದಂದ್ರೆ, ಕೆಲವು ಚಿಕ್ಕಿರುವಾಗ ಎಲ್ರಿಗೂ ಮುದ್ದು ಅನಿಸ್ತದೆ. ಆದ್ರೆ ಅದೇ ಒಂದು ಬೆಳೆದು ನಿಂತಾಗ ಅವುಗಳಿಗೆ ಏಜ್ ಆದ ನಂತರ ಜನರು ಅಷ್ಟು ಇದು ಮಾಡುದಿಲ್ಲ. ತುಂಬಾ ನಾವು ನೋಡಿದೆ. ಯಾಕಂದ್ರೆ ಏಜ್ ಆದ ನಾಯಿಯನ್ನು ತಂದು ಬಿಡ್ತಾರೆ ಅವರು. ನಾವು ನಮ್ಮ ಸ್ವಾರ್ಥಕ್ಕೋಸ್ಕರ ಯಾವಾಗ್ಲೂ ನಾಯಿಗಳನ್ನು ಸಾಕಬಾರ್ದು. ಇದು ಏಜ್ ಆದ್ಮೇಲೆ ಅದು ಯಾವುದಕ್ಕೂ ಯೂಸ್ ಇಲ್ಲ ಅಂದ ಮೇಲೆ ಎಲ್ಲೋ ಬೀಚಲ್ಲಿ ಹೈವೇಲಿ ತಂದು ಬಿಡ್ತಾರೆ. ಪಾಪ ಅದು ಹೊಟ್ಟೆಗಿಲ್ಲ, ಮತ್ತೆ ವೆಹಿಕಲ್ ಅಡಿಗೆ ಬಿದ್ದು ಸತ್ತೋಗಿದೆ. ತುಂಬಾ ಕಣ್ಣೆದುರು ನಡೆದಿದೆ. ದಯವಿಟ್ಟು ಆ ಥರ ಎಲ್ಲ ಮಾಡಬಾರ್ದು. ನಾವು ಅವುಗಳನ್ನು ಸಾಕಿದ ನಂತರ ಸಾಯೋ ತನಕ ಸಾಕಬೇಕು. ಈ ಥರ ಬೀದಿಯಲ್ಲಿ ಬಿಡುವುದೆಲ್ಲ ತುಂಬಾ ಬೇಸರ ಅನಿಸ್ತದೆ. ಓಕೆ, ಇವಾಗ ನೀವು ಆವಾಗಲೇ ಮಾತಾಡ್ತಾ ಒಂದು ಮಾತು ಹೇಳಿದ್ರಿ, ನನ್ನ ಏನು ಗಾಡಿಯಲ್ಲಿ ಯಾವತ್ತೂ ಕೂಡ ಟಿಫನ್ ಇರುತ್ತೆ, ನಾಯಿಗೆ ಹಾಕ್ತೀವಿ ಅಂತ. ನಿಮ್ಮ ಒಂದು ಮನೆಯ ಪರಿಸ್ಥಿತಿಯನ್ನ ನಡುವೆ ಈ ಒಂದು ಪ್ರಾಣಿಗಳಿಗೆ ಹಾಕುವಂಥ ಫುಡ್ ಆಗಿರ್ಬೋದು, ಯಾವ್ಯಾವ ರೀತಿಯಾದಂಥ ಫುಡ್ ಹಾಕ್ತೀರಾ? ಕಷ್ಟ ಅಂತ ಅನ್ಸೋದಿಲ್ವಾ?
ತುಂಬ ಕಷ್ಟ ಅನಿಸ್ತಿದೆ. ಯಾಕೆಂದರೆ ಮನೇಲಿ ಯಾರಿಲ್ಲ, ನಾನು, ಮಗಳು, ನನ್ನ ಹಸ್ಬೆಂಡ್, ಪ್ಲಸ್ ಮನೆಯಲ್ಲಿ 3 ನಾಯಿ ಇದೆ, 10-16 ಬೆಕ್ಕಿದೆ. ಇವಾಗ 10-12 ನಾಯಿ ಮರಿ ಫಾಸ್ಟರ್ ಮಾಡ್ತಾ ಇದ್ದೇನೆ ಕ್ಯಾಂಪಿಗೋಸ್ಕರ. ಪ್ಲಸ್ ಹೊರಗಡೆ ತುಂಬ ಇದೆ. ಆದರೆ ಎಲ್ಲ ಜವಾಬ್ದಾರಿ ತಗೊಳ್ಬೇಕಲ್ಲ. ನಂತರ ಅಂದರೆ ಈ ಮನೇಲಿದ್ದವುಗಳಿಗೆ ಮಾಡಿಬಿಟ್ಟು ಬೇಯಿಸಿಬಿಟ್ಟು ಪುನಃ ಆಫೀಸ್ಗೆ ಹೋಗೋದಂದರೆ ತುಂಬ ಕಷ್ಟದ ಕೆಲಸ. ಸಾಯಂಕಾಲ ಮನೆಗೆ ಬರುವಾಗ 6 ಗಂಟೆ ಆಗ್ತದೆ. ಪುನಃ ಮತ್ತೆ ಬೀದಿ ನಾಯಿಗೆ ಇದೆ, ತುಂಬ ಕಷ್ಟ ಅನಿಸ್ತದೆ. ಆದರೆ ಅನ್ನ ಬೇಯಿಸಿ ಹಾಕ್ತೇನೆ. ಬೆಳಿಗ್ಗೆ ಅನ್ನ ಬೇಯಿಸಿ ಅವುಗಳಿಗೆ ಸ್ವಲ್ಪ ಪೆಡಿಗ್ರಿ ಮಿಕ್ಸ್ ಮಾಡಿ ಚಿಕನ್ ಏನೋ ಸ್ವಲ್ಪ ಬೇಯಿಸಿದರೆ ಹೊಟ್ಟೆ ತುಂಬ ನಾನು ಬೆಳಿಗ್ಗೆ ಹಾಕಿ ಬರೋದು, ನಂತರ ಸಾಯಂಕಾಲ ಹೋಗಿ ಹಾಕೋದು. ಓಕೆ, ಈಗ ಮನೆಯಲ್ಲಿ ಇರುವಂತಹ ಒಂದು ಪ್ರಾಣಿಗಳಿಗೆ ಆ ರೀತಿ ಮಾಡಿದ್ರ? ಹೌದು. ಇವನ್ ನೀವು ಹೊರಗಡೆ ಇರುವಂತಹ ಬೀದಿ ನಾಯಿಗಳಿಗೆ ಕೂಡ ಫುಡ್ ಹಾಕೊಂಡು ಬರ್ತಾ ಇದ್ದೀರಾ, ಅವುಗಳಿಗೆ ಏನು ಹಾಕ್ತೀರಾ? ಅವುಗಳಿಗೂ ಕೂಡ ಚಿಕನ್ ಇದು ಸ್ವಲ್ಪ ಅನ್ನ ಮಿಕ್ಸ್ ಮಾಡಿ, ಆನಂತರ ಪೆಡಿಗ್ರಿ ಇದ್ರೆ ಸ್ಟಾಕ್ ಸ್ವಲ್ಪ ಈ ಕೆಲವರು ನಮಗೆ ಸ್ವಲ್ಪ ಸ್ಪಾನ್ಸರ್ ಮಾಡ್ತಾರೆ, ಏನಾದರೂ ಇದ್ರೆ ಪೆಡಿಗ್ರಿ ಎಲ್ಲ ಆ ಥರದ್ದೆಲ್ಲ ಇದ್ರೆ ಹಾಕ್ತೇವೆ ನಾವು. ಓಕೆ ಓಕೆ ಅಂತ ಹೇಳಿದ್ರೆ ಫುಡ್ಡಲ್ಲಿ ಕೂಡ ಅವರಿಗೆ ಪ್ರಾಣಿಗಳಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗದಾಗೆ ಪ್ರತಿದಿನ ಕೂಡ ನೀವು ಫುಡ್ಡನ್ನು ಹಾಕೊಂಡು ಬರ್ತಾ ಇದ್ದೀರಾ. ಓಕೆ, ಎಸ್ ವೀಕ್ಷಕರೇ, ಈ ಕಾರ್ಯಕ್ರಮ ಮುಂದುವರಿಯುತ್ತೆ. ಆದರೆ ಅದಕ್ಕಿಂತ ಮುಂಚೆ ಸ್ಮಾಲ್ ಬ್ರೇಕ್. ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ನೀವು ಹೇಳಿದ್ರಿ ಇವಾಗ ಒಂದು ಫುಡ್ಡನ್ನು ಹಾಕ್ತಾ ಇದ್ದೀವಿ, ಬೇರೆ ಬೇರೆ ಒಂದು ಸಂಸ್ಥೆಗಳು ಕೂಡ ನಿಮಗೆ ಸಹಾಯವನ್ನು ಮಾಡ್ತಾ ಇದೆ ಅಂತ. ಈ ಒಂದು ಕಾರ್ಯಕ್ರಮದ ಮೂಲಕ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಜನರಲ್ಲಿ ಮೊದಲಾಗಿ ಹೇಳ್ತೇನೆ, ಆದಷ್ಟು ನಾಯಿ ಮರಿಗಳನ್ನು ಯಾರು ಬೀದಿಯಲ್ಲಿ ಅಥವಾ ಮಾರ್ಕೆಟ್ನಲ್ಲಿ ಬಿಡಬೇಡಿ. ಪ್ರತಿ ಸಲ ನಾವು ನೋಡ್ತಿದ್ದೇವೆ, ಯಾಕೆ ಬಿಡ್ತಾರೆ ಅಂತ ಗೊತ್ತಿಲ್ಲ. ಅವರಿಗೆ ಇದರ ಬಗ್ಗೆ ಗೊತ್ತಿಲ್ಲ. ಯಾಕೆಂದರೆ ಬೆಕ್ಕಾಗಲಿ ನಾಯಿ ಆಗಲಿ ಅವುಗಳನ್ನು ಸಾಕಿದ ಮೇಲೆ ಅವುಗಳಿಗೊಂದು ಆಪ್ರೇಷನ್ ಮಾಡಿಸಿ ಮಕ್ಕಳಾಗದಾಗೆ. ಸುಮ್ಮನೆ ಇದೆಲ್ಲ ಪಾಪದ ಕೆಲಸ. ನಾವು ತಂದು ಮೂಕ ಪ್ರಾಣಿಯನ್ನು ಆ ಥರ ಹೊಟ್ಟೆಗಿಲ್ಲದೆ ನಾವು ಸಾಯಿಸೋದು. ಆನಂತರ ನಾನು ಇನ್ನೊಂದು ಜನರಲ್ಲಿ ಏನು ಹೇಳ್ತೇನೆ ಅಂದರೆ, ತುಂಬ ನಮಗೆ ಸಹಕರಿಸಿ. ಯಾಕೆಂದರೆ ನಾವು ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದೇವೆ, ನಮಗೆ ಯಾರ ಸಪೋರ್ಟ್ ಕೂಡ ಇಲ್ಲ. ನಾವೊಂದು 7-8 ಜನ ನಾವೇ ದುಡಿದ ಹಣದಿಂದ ಹಾಕಿ ಈ ಒಂದು ಪ್ರಾಣಿಗಳು. ಯಾಕೆಂದರೆ ನಮಗೆ ತಿಂಗಳಿಗೊಂದು 18-19 ಸಾವಿರ ಆ ಥರ ಖರ್ಚೆಲ್ಲ ಬೀಳ್ತದೆ. ಈಗ ನಾಯಿಗಳಿಗೆ ಆಪ್ರೇಷನ್ ಮಾಡಬೇಕಾದ್ರೂ ತುಂಬ ಖರ್ಚಿದೆ. ಈಗ ಲಾಸ್ಟ್ ನವಂಬರಲ್ಲಿ ನಮಗೆ 20,000 ಖರ್ಚಾಯಿತು. ಒಂದು ಟ್ರೀಟ್ಮೆಂಟ್ ಇತ್ತು, ಸ್ಟೆರಿಲೈಸೇಷನ್, ತುಂಬ ಹಣ. ಯಾರು ನಮಗೆ ಸಹಾಯ ಮಾಡ್ತಿಲ್ಲ. ತುಂಬ ಬೇಸರ ಅನ್ನಿಸ್ತಿದೆ. ದಯವಿಟ್ಟು ನಾವು ಕೆಲಸ ಮಾಡ್ತಿದ್ದೇವೆ, ನಮಗೆ ಸಹಕರಿಸಿ. ನಮಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ. ನಾಯಿಗಳ ತಿಂಡಿ ಆಗ್ಬೋದು, ಬೆಕ್ಕಿನ ತಿಂಡಿ ಅದು ಕೂಡ ನಮಗೆ ಡೊನೇಟ್ ಮಾಡ್ಬೋದು ಯಾರು ಕೂಡ. ಪ್ಲಸ್ ನಮಗೆ ಎಲ್ಲಿ ಮರಿಗಳು ಸಿಕ್ಕಿದ್ರು ಮನೆಯಲ್ಲಿ ತಂದಿಡೋದು ತುಂಬಾ ಕಷ್ಟ. ಅವುಗಳಿಗೊಂದು ಶೆಲ್ಟರ್ ಅಂತ ಇಲ್ಲ. ದಯವಿಟ್ಟು ಯಾರಾದರೂ ಅವುಗಳಿಗೊಂದು ಶೆಲ್ಟರ್ ಅಂತ ಒಂದು ಸಹಾಯ ಮಾಡಿದರೆ ತುಂಬ ಒಳ್ಳೆಯ ಇದೊಂದು ನಮಗೆ ಉಪಕಾರ ಅನ್ನಿಸ್ತದೆ. ಯಾಕೆಂದರೆ ಮೂಕ ಪ್ರಾಣಿ ನಾವು ಎಷ್ಟಂತ ಮನೆಗೆ ತಂದಿಡೋದು. ಅವುಗಳಿಗೆ ಒಂದು ಜಾಗ ಅಂತ ಇದ್ದರೆ ನಾವು ಅಲ್ಲಿ ಇಡ್ಬೋದು. ಮತ್ತು ಕೆಲಸ ನಾವು ಮಾಡ್ತೇವೆ. ಈಗ ನಮ್ಮ ಟೀಮ್ನಲ್ಲಿ ಎಲ್ಲರೂ ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಕ್ಯಾಂಪಿಗೆ ಬಂದು ಎಲ್ಲ ಸಹಕರಿಸ್ತಾರೆ. ದಯವಿಟ್ಟು ಜನರಲ್ಲಿ ನನ್ನ ವಿನಂತಿ, ನಮ್ಮ ಕಷ್ಟವನ್ನು ಅರ್ಥ ಮಾಡ್ಕೊಳ್ಳಿ. ಯಾಕೆಂದರೆ ಫೈನಾನ್ಷಿಯಲ್ ಪ್ರಾಬ್ಲಮ್, ನಾವೇ ದುಡಿದು ತಿನ್ನೋದು, ಪ್ಲಸ್ ನಾವು ಈ ಮೂಕ ಪ್ರಾಣಿಗಳಿಗೂ ಕೂಡ ನಾವು ತಿನ್ನೋದ್ರಲ್ಲಿ ಹಂಚಿ ನಾವು ತಿಂತಾ ಇದ್ದೇವೆ. ನಮಗೆ ತುಂಬ ಸಹಾಯ ಬೇಕಾಗಿದೆ ಜನರಿಂದ ಅಂತ ನಾನು ಕೇಳ್ತಾ ಇದ್ದೇನೆ ಜನರಿಂದ. ಅಂತ ಹೇಳಿದ್ರೆ ಜನರ ಒಂದು ಸಹಕಾರ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಇವಾಗ NGOಗೆ. ಓಕೆ, ಇವಾಗ ಬೇರೆ ಬೇರೆ ಕಡೆ ಪ್ರಾಣಿಗಳನ್ನ ಅಥವಾ ನಾಯಿ ಮರಿಗಳನ್ನೆಲ್ಲ ಬಿಟ್ಟು ಹೋಗಿರ್ತಾರೆ, ನಿಮ್ಮನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡ್ಬೋದು? ಇಲ್ಲಿ ಈ ರೀತಿಯಾದಂತಹ ನಾಯಿ ಮರಿಗಳಿದೆ ಅಂತ ಹೇಗೆ ಕಾಂಟ್ಯಾಕ್ಟ್ ಮಾಡಿ? ತುಂಬ ಜನ ಕಾಂಟ್ಯಾಕ್ಟ್ ಮಾಡ್ತಾರೆ. ಇವಾಗಲೇ ಒಬ್ಬರಿಂದ ಒಬ್ಬರು ನಂಬರ್ ತಗೊಂಡು ಮಾಡಿದ್ದಾರೆ, ಅಲ್ಲಿ ನಾಯಿ ಇದೆ ಇಲ್ಲಿಂದ. ಸರಿ, ನಾವು ತಗೊಳ್ತೇವೆ. ಆದರೆ ನಾನು ಹೇಳೋದು, ಒಂದು ವೇಳೆ ಈಗ ಎಲ್ಲರ ಹತ್ರ ನಾವು ತಗೊಂಡು ಎಲ್ಲೂ ಹೋಗೋದಿದ್ರೆ ಉಳಿದ್ರೆ ಏನು ಮಾಡೋದು? ನಮಗೆ ಅದು ತಲೆ ಬೀಸಿ. ಉಳಿದ್ರೆ ಮತ್ತೆ ಏನು ಮಾಡೋದು ಅಂತ. ಎಲ್ಲ ಹೋದರೆ ತುಂಬ ಸಂತೋಷ. ಆದರೂ ಕೂಡ ಕೆಲವರು ಕಾಲ್ ಮಾಡಿದರೆ ನಮಗೆ ಬೇಡ ಅಂತ ಅನಿಸಿದ್ರು. ಕೆಲವರು ಸುಳ್ಳು ಹೇಳ್ತಾರೆ, ಮನೆ ನಾಯಿಯನ್ನೇ ನಮ್ದಲ್ಲ ಪಕ್ಕದ ಮನೆಯದು ಹಾಗೂ ಹೇಳ್ತಾರೆ. ಹೇಗೆ ನಂಬೋದು ನಾವು? ಅದೇ ಜನರು ಇದನ್ನು ಅರ್ಥ ಮಾಡಬೇಕು. ನಾವೇನೋ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೇವೆ, ಸುಮ್ಮನೆ ನಮಗೆ ತೊಂದರೆ ಕೊಡೋ ಬದಲು ನೀವು ಕೂಡ ಸಹಕರಿಸ್ಬೋದಲ್ಲ ನಮ್ಮ ಜೊತೆ. ಅಂದರೆ ಒಂದು ವೇಳೆ ಪಕ್ಕನೀಗ ನಮ್ಮ ಮನೆ ಹತ್ರ ನಾಯಿ ಮರಿ ಹಾಕಿದ್ರು ಪರವಾಗಿಲ್ಲ. ಅದಕ್ಕೆ ನಾನು ಹೇಳಿದೆ, ಮರಿಗಳನ್ನು ನಾನು ತಗೊಳ್ತೇವೆ, ತಾಯಿಯನ್ನು ನೀವು ಆಪ್ರೇಷನ್ ಮಾಡಿಸ್ತೀರಾ? ಮೊದಲು ತಾಯಿಯನ್ನು ಆಪ್ರೇಷನ್ ಮಾಡಿಸಿ, ಒಂದು ವೇಳೆ ನಿಮ್ಮದೇ ನಾಯಿ ಆಗಿದ್ರೆ ಆನಂತರ ನಾವು ಮರಿಗಳನ್ನು ತಗೊಳ್ತೇವೆ. ಅದಕ್ಕೆ ಒಪ್ಪುದಾದ್ರೆ ನಾವು ಖಂಡಿತ ತಗೊಳ್ತೇವೆ. ಕೆಲವರು ಅಷ್ಟೊತ್ತಿಗೆ ಫೋನ್ ಇಡ್ತಾರೆ, ಆವಾಗ ಗೊತ್ತಾಗ್ತದೆ ಅವರದೇ ನಾಯಿ ಇರ್ಬೋದು ಅಂತ. ಸಪೋಸ್ ಬೀದಿ ನಾಯಿ ಆದರೆ ನಾವು ಹೋಗಿ ನೋಡುವಾಗ ನಮಗೆ ಗೊತ್ತಾಗ್ತದೆ ಬೀದಿ ನಾಯಿ ಹೇಗಿರ್ತದೆ, ಮನೆ ನಾಯಿ ಹೇಗಿರ್ತದೆ ಅಂತ. ಆ ಥರ ಎಲ್ಲ ಜನರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಅಷ್ಟೇ, ಅರ್ಥ ಮಾಡಬೇಕು ಅಂತ ಹೇಳೋದು ಅಷ್ಟೇ. ಓಕೆ, ಇವಾಗ ನಿಮಗೆ ಯಾವ ರೀತಿ ಕಾಲ್ ಬಂದಿರೋದು ಕೂಡ ಇದೆ? ತುಂಬ ಬಂದಿದೆ ಕಾಲ್, ಬರ್ತಾನೆ ಇದೆ ಇವಾಗಲೂ. ಓಕೆ ಅಂತ ಹೇಳಿದ್ರೆ, ಇನ್ನು ಮನೆಯ ಒಂದು ನಾಯಿ ಮರಿ ಹಾಕಿದೆ ಅಂದ ತಕ್ಷಣನೇ ಆ ನಾಯಿನ ಬೀದಿಗೆ ತಳ್ಳುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ಇವಾಗ ಕೆಲವೊಂದು ಸಂದರ್ಭಗಳಲ್ಲಿ ಏನು ಅಂತ ಹೇಳಿದ್ರೆ ರೋಡಲ್ಲಿ ತಂದು ಬಿಡ್ತಾರೆ ನಾಯಿ ಮರಿಗಳನ್ನ.
ಗಾಡಿಗೆ ಸಿಕ್ಕಿ ಆಕ್ಸಿಡೆಂಟ್ ಆಗಿರುತ್ತೆ. ಸೊ ಇಂಥ ಟೈಮಲ್ಲಿ ಕೂಡ ನಿಮ್ಮ ಒಂದು NGO ಯಾವ ರೀತಿ ಹೆಲ್ಪ್ ಮಾಡ್ತಾ ಇದೆ? ಗಾಡಿಗೆ ಬಿದ್ದು ಸತ್ತೋದ್ರೆ ಹೋಯ್ತಲ್ಲ, ಆನಂತರ ಇನ್ನೂ ಅದು ಪಾಪ ಏನೋ ಒಂದು ಅಪಾಯದಲ್ಲಿದೆ ಅಂತಾದರೆ ಖಂಡಿತ ತರ್ತೇವೆ. ಜನರು ಅರ್ಥ ಮಾಡ್ಬೇಕು. ಯಾಕೆಂದ್ರೆ ನೋಡಿ, ಈಗ ಅವರು ತಂದು ಬಿಡ್ತಾರೆ. ಪ್ರಾಬ್ಲಮ್ ಯಾರಿಗೆ? ಈಗ ನೋಡಿ, ಅದೇ ಬೆಳೆದು ಬೀದಿ ನಾಯಿ ಆಗೋದು, ಬೀದಿ ನಾಯಿ ಜಾಸ್ತಿ ಆಗ್ತದೆ. ಬೀದಿ ನಾಯಿ ಜಾಸ್ತಿ ಆದ ತಕ್ಷಣ ಪ್ರಾಬ್ಲಮ್ ನಮಗೆ. ಈಗ 2 ವೀಲರ್ನಲ್ಲಿ ಹೋಗೋರು ಅಟ್ಟಾಡಿಸ್ಕೊಂಡು ಹೋಗುದು ನಾಯಿ ಯಾಕೆ ಹೋಗ್ತದೆ? ಅವುಗಳಿಗೆ ಕೂಡ ಹೊಟ್ಟೆಯಲ್ಲಿ ಏನಿಲ್ಲ. ಮತ್ತೆ ಕೆಲವರು ಸುಮ್ಮನೆ ಕಲ್ಲು ಎತ್ತುದು, ಸುಮ್ಮನೆ ಕಲ್ಲು ಎತ್ತುವಾಗ ಅವುಗಳು ಏನು ಮಾಡೋದು ಪಾಪ? ಅದರ ಜೀವ ರಕ್ಷಣೆಗೆ ಅದು ಬೊಗಳ್ತದೆ, ಕಚ್ಚುವಂಥದ್ದಲ್ಲ. ಮತ್ತೆ ಕೆಲವರು ಸುಮ್ಮನೆ ಕಚ್ಚಿದ ತಕ್ಷಣ ಹುಚ್ಚು ಅಂತ ಹೇಳ್ತಾರೆ, ಅದು ಸುಳ್ಳು. ಕಚ್ಚಲಿಕ್ಕೆ ಬಂದ ತಕ್ಷಣ ಅದು ಹುಚ್ಚು ಅಂತಲ್ಲ, ಅವುಗಳದ ಜೀವ ರಕ್ಷಣೆ ಅವುಗಳು ಮಾಡ್ಕೊಳ್ತವೆ. ಅದ ಕಾರಣ ಅದೇ ಎಲ್ರಿಗೂ ಒಂದು ತೊಂದರೆ ಆಗಬಾರ್ದಂತಲೇ ನಾವು ಈ ಒಂದು ಕೆಲಸ ಮಾಡೋದು. ಯಾಕಂದರೆ 2 ವೀಲರ್ಲಿ ಹೋಗೋರು ಸಾಮಾನ್ಯವಾಗಿ ಗಾಡಿಗೆ ಅಡ್ಡ ಬರ್ತವೆಲ್ಲ ನಾಯಿಗಳು. ಒಂದು 10 ನಾಯಿಗಳು ಇರುವಾಗ ಓಡಿಕೊಂಡು ಹೋಗುವಾಗ ಯಾರೋ ಪಾಪ ಒಬ್ಬರು ವೆಹಿಕಲ್ ಬರುವಾಗ ಅವುಗಳಿಂದ ಯಾರನ್ನು ದೂರ್ಲಿಕ್ಕೆ ಆಗುದಿಲ್ಲ. ನಾವು ಪ್ರಾಣಿಗಳನ್ನು ದೂರ್ಲಿಕ್ಕೆ ಆಗುದಿಲ್ಲ, ಮನುಷ್ಯರನ್ನು. ಅದಕ್ಕೆ ನಾವು ಸಾಕುವವರು ಅದನ್ನು ಅರ್ಥ ಮಾಡಬೇಕು. ನಾವು ಇವತ್ತು ತಂದು ಬೀದಿಗೆ ಬಿಟ್ಟ ಕಾರಣ ಇದೆಲ್ಲ ಪ್ರಾಬ್ಲಮ್ ಆಗುದಲ್ಲ. ಅದರ ಬದಲಾಗಿ ನಾವು ಅವುಗಳಿಗೆ ಎಲ್ಲ ವ್ಯವಸ್ಥೆ ಇದೆ. ಈಗ ಡಾಕ್ಟರ್ಸ್ನವರು ಇದ್ದಾರೆ. ಸ್ವಲ್ಪ ನಾವು ಹಣ ಒಮ್ಮೆ ಖರ್ಚು ಮಾಡಿದ್ರೆ ಏನು, ಕೆಲವರು ಹಣದಾಚೆ ನೋಡ್ತಾರೆ. 1,000-2,000 2,500 ಖರ್ಚಿದೆ, ಅದು ಒಮ್ಮೆ ಮಾಡಿದ್ರೆ ನಾವು ಸಾಕಿದ ಮೇಲೆ ಅವುಗಳಿಗೆ ಮಾಡಲೇಬೇಕಲ್ಲ. ಯಾವುದು ಹಣ ಇಲ್ಲದೆ ಯಾವ ಕೆಲಸನೂ ಆಗುದಿಲ್ಲ. ಅದಕ್ಕೋಸ್ಕರ ಅದನ್ನೊಂದು ಮಾಡಿಸಿ ಅಂತ ಅದನ್ನೇ ನಾವು ಹೇಳುದು ಎಲ್ಲರಿಗೂ. ಅಂತ ಹೇಳಿದ್ರೆ ನಿಮಗೆ ಸಿಕ್ಕಿದಂತಹ ನಾಯಿಮರಿಗೂ ಕೂಡ ನೀವು ಅದೇ ರೀತಿ ಕೆಲಸವನ್ನ ಮಾಡ್ತಾ ಇದ್ದೀರಾ. ಓಕೆ, ಇವಾಗ ಕ್ಯಾಂಪಲ್ಲಿ ನೀವು ಬೇಕಾದಷ್ಟು ನಾಯಿಮರಿಗಳನ್ನ ಬೇರೆಯವರಿಗೆ ಕೊಡ್ತಾ ಇದ್ದೀರಾ. ಇವು ಕೊಡುವಂಥ ಸಂದರ್ಭಗಳಲ್ಲಿ ಅವುಗಳಿಗೆ ಹಾಕುವಂಥ ಇಂಜೆಕ್ಷನ್ ಆಗಿರ್ಬೋದು, ಅಥವಾ ಅವುಗಳಿಗೆ ಯಾವ ರೀತಿಯಾದಂತಹ ಒಂದು ಆರೋಗ್ಯಕರವಾಗಿರಬೇಕು ಆ ರೀತಿಯಾದಂತಹ ಒಂದು ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದೀರಾ, ಹೇಗೆ? ಹೌದು. ಈಗ ಪುಟ್ಟ ಮರಿಗಳಂತಂದ್ರೆ ಮನೆಗೆ ತಂದ್ರೆ ಒಮ್ಮೆ ಅವುಗಳಿಗೆ ಹೊಟ್ಟೆ ತುಂಬ ಊಟ ಕೊಡ್ತೇವೆ. ಆನಂತರ ಮರುದಿವಸ ಅವುಗಳಿಗೆ ಒಂದು ಸ್ವಲ್ಪ ಸ್ನಾನ ಮಾಡಿಸ್ತೇವೆ. ಯಾಕೆಂದ್ರೆ ಕಜ್ಜಿಯೆಲ್ಲ ಇರುವ ಕಾರಣ ಅವುಗಳಿಗೂ ನಿದ್ರೆ ಬರೋದಿಲ್ಲ, ಅಂದರೆ ಸ್ನಾನ ಮಾಡಿಸ್ತೇವೆ. ಆನಂತರ ಈ ಮರಿಗಳಿಗೆ 3 ತಿಂಗಳು ಕಳೆದ ನಂತರ ಆಂಟಿ ರೇಬಿಸ್ ಒಂದು ವ್ಯಾಕ್ಸಿನೇಷನ್ ನಾವು ಖಂಡಿತ ಮಾಡಿಸ್ತೇವೆ. ಯಾಕೆಂದ್ರೆ ಅದು ಮಾಡಲೇಬೇಕು. ಆನಂತರ ಹುಳದು ಮದ್ದು ಕೊಡ್ತೇವೆ. ಹೊಟ್ಟೆ ಹುಳದು ಮದ್ದು ಉಂಟು, ಅದು ಕೊಡಲೇಬೇಕಂದ್ರೆ ಹೊಟ್ಟೆ ದುಡ್ಡಾಗಿರ್ತದೆ. ಯಾಕೆಂದ್ರೆ ಮಾರ್ಕೆಟ್ನಲ್ಲಿ ಕೆಸರು ನೀರೆಲ್ಲ ಕುಡಿದು ಹಾಗೆ ಆಗಿರ್ತದೆ. ಅದರ ನಂತರ ಹುಳದು ಮದ್ದು ಕೊಟ್ಟು ನಂತರ ಇದು ರೇಬಿಸಿದು ಕೂಡ ನಾವು ಇಂಜೆಕ್ಷನ್ ಎಲ್ಲ ಕೊಡಿಸಿ 3 ತಿಂಗಳಾದ ನಾಯಿ ಮರಿಗಳಿಗೆ ಮಾತ್ರ ನಾವು ಕೊಡೋದು, ಸಣ್ಣ ಪುಟ್ಟ ಮರಿಗಳಿಗೆ ಕೊಡ್ಲಿಕ್ಕಿಲ್ಲ. ಆನಂತರ ನಾವು ಕ್ಯಾಂಪಿಗೆ ರೆಡಿ ಮಾಡ್ತೇವೆ. ಕ್ಯಾಂಪಿಗೆ ರೆಡಿ ಮಾಡಿ ಅದನ್ನ ಕ್ಯಾಂಪಲ್ಲಿ ಕೊಡುವಂತ ಕೆಲಸವನ್ನ ಮಾಡ್ತೀರಾ? ಓಕೆ. ಕ್ಯಾಂಪಿಗೆ ಕೊಟ್ಟಾದ ನಂತರ ಕೂಡ ಅದರ ಜವಾಬ್ದಾರಿಯನ್ನು ತೆಗೆದುಕೊಳ್ತೀರಾ? ಹೌದು. ನಾವು ಒಂದು ವಾರ ಬಿಟ್ಟ ನಂತರ ನಾವು ಮರುದಿವಸ ಎಲ್ರಿಗೂ ಕಾಲ್ ಮಾಡ್ತೇವೆ, ಹೇಗಿದೆ ನಾಯಿ. ಮತ್ತೆ ಸ್ವಲ್ಪ ದೂರ ಕೊಂಡೋಗುವಾಗ ವಾಮಿಟಿಂಗ್ ಎಲ್ಲ ಮಾಡ್ತವೆ, ಹೇಳ್ತಾರೆ. ವಾಮಿಟಿಂಗ್ ಅದು ಸಹಜ, ಟ್ರಾವೆಲ್ ಮಾಡುವಾಗ ಮರಿಗಳು ಮಾಡ್ತವೆ. ಆ ನಂತರ ನಾವು 1 ವಾರ ಬಿಟ್ಟು ಮತ್ತೆ ನಾವು ಕಾಲ್ ಮಾಡ್ತೇವೆ, ಹೇಗಿದೆ ನಾಯಿ. ಕೆಲವೊಮ್ಮೆ ಹುಷಾರಿರುವುದಿಲ್ಲ ನಾಯಿಗೆ, ಕೇಳ್ತಾರೆ ಹೀಗೆ ಹಾಗೆ ಅಂತ. ಅದಕ್ಕೆ ಮದ್ದು ಹೇಳ್ತೇವೆ ನಾವು. ಮತ್ತೆ ಸ್ವಲ್ಪ ಹುಷಾರಿರ್ತವೆ ನಾಯಿಗಳು. ಹಾಗೆ ನಾವು ಅದು 7 ತಿಂಗಳ ತನಕ ನಾವು ಅದು ಫಾಲೋ ಮಾಡ್ತಾ ಇರ್ತೇವೆ. ಯಾಕೆಂದರೆ ಅದು ಹೆಣ್ಣಾದರೆ ತುಂಬ ನಾವು ಜವಾಬ್ದಾರಿ ತಗೊಳ್ಬೇಕಾಗ್ತದೆ. ಮತ್ತೆ ಅವರು ಮರಿ ಹಾಕಿಸಿ ಪುನಃ ದೂರ ಕೊಂಡಾಗ ಅಲ್ಲಿ ಇಲ್ಲಿ ಅದು ಬಿಟ್ಟರೆ ಪುನಃ ಅಲ್ಲಿ ನಾಯಿ ಜಾಸ್ತಿ ಆಗ್ತದೆ. ಅದೆಲ್ಲ ಆಗಬಾರ್ದಲ್ಲ, ಅದೆಲ್ಲ ಹೇಳ್ತೇವೆ ನಾವು. ಓಕೆ. ಅಂತ ಹೇಳಿದ್ರೆ ಅದಕ್ಕೆ ಒಂದು ವ್ಯಾಕ್ಸಿನೇಷನ್ ಕೂಡ ನೀವು ಮಾಡಿಸಿ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದೀರಾ. ಓಕೆ. ಕೊನೆಯದಾಗಿ ನಮ್ಮ ಒಂದು ಕಾರ್ಯಕ್ರಮದ ಮೂಲಕ ಏನ್ ವಿನಂತಿಯನ್ನ ಮಾಡ್ಕೊಳ್ತೀರಾ? ಈ ಒಂದು NGOಕ್ಕೆ ಏನೇನು ಸಹಕಾರ ಬೇಕಾ, ಅಥವಾ ಜನರಿಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ? ಜನರಿಗೆ ನಾನು ಅದೇ ಹೇಳ್ತೇನೆ, ನಮಗೆ ಸಹಕರಿಸಿ. ತುಂಬ ಕಷ್ಟದಲ್ಲಿದ್ದೇವೆ ನಾವು, ಹಣದ ವಿಷಯದಲ್ಲಿ ಆಗಲಿ. ಈಗ ನೋಡ್ತಾ ಇರೋ ಹೆಚ್ಚಿನವರಿಗೆ ಗೊತ್ತಿರಲಿಕ್ಕಿಲ್ಲ ನಮ್ಮ ಬಗ್ಗೆ. ಆದರೂ ಈಗ ಕ್ಯಾಂಪ್ ಮೂಲಕ ಸ್ವಲ್ಪ ನಮ್ಮ ಪರಿಚಯ ಆಗ್ತಿದೆ. ಆದರೂ ನಮ್ಮನ್ನು ಅರ್ಥ ಮಾಡುವವರು ಸ್ವಲ್ಪ ಸಹಾಯ ಮಾಡ್ತಾರೆ ನಮಗೆ, ಹಣದಲ್ಲಿ ಆಗಲಿ ಅಥವಾ ಏನಾದರೂ. ಆದರೂ ನಮಗೆ ಇನ್ನಷ್ಟು ಸಹಾಯ ಬೇಕಾಗಿದೆ. ಯಾಕೆಂದರೆ ಹಣ ಎಷ್ಟಿದ್ರೂ ಸಾಕಾಗೋದಿಲ್ಲ. ನಾಯಿಗಳದ್ದು ಆಪ್ರೇಷನ್ಗೆ ಇರ್ತವೆ, ನಾಯಿಗಳು ತುಂಬ ಇರ್ತವೆ. ತಿಂಗಳಿಗೆ ಒಂದು 3-4 ನಾಯಿ ಇರ್ತವೆ. ಹಾಗೆ ನಮಗೆ ಒಂದು ಸಹಾಯ ಮಾಡಿ, ಸ್ಪೆಷಲಿಯಾಗಿ ಒಂದು ಜಾಗ ಅಂತ ಬೇಕು, ಒಂದು ಶೆಲ್ಟರ್, ಅವುಗಳಿಗೆ ಒಂದು ಸಹಾಯ ಮಾಡಬೇಕು ಅಂತ ನಾನು ಜನರಲ್ಲಿ ಕೇಳಿದೆ. ಮತ್ತು ಅದೇ ನಾಯಿಗಳನ್ನು ಯಾರು ಬೀದಿಯಲ್ಲಿ ಬಿಡಬೇಡಿ ಅಂತ ನಾನು ದಯವಿಟ್ಟು ಎಲ್ಲರ ಹತ್ರ ಕೇಳ್ಕೊಳ್ತಿದ್ದೇನೆ. ಯಾಕೆಂದರೆ ಪುಟ್ಟ ಮರಿಗಳನ್ನು ದಯವಿಟ್ಟು ಬೀದಿಯಲ್ಲಿ ಬಿಡಬೇಡಿ. ಯಾಕೆ ನಾವು ಸುಮ್ಮನೆ ಪಾಪ ಕಟ್ಟಿಕೊಳ್ಳೋದು, ಅದು ಕೂಡ ದೇವರ ಸೃಷ್ಟಿ ಅಲ್ಲ ಅಂತ ನಾನು ಹೇಳ್ತಾ ಇದ್ದೇನೆ. ಓಕೆ. ಎಸ್ ಮ್ಯಾಮ್, ಇಷ್ಟೊತ್ತು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿದ್ದು ಒಂದು ಪುಟ್ಟ ಮರಿಗಳಿಗೆ ನೀವು ಯಾವ ರೀತಿಯಾದಂತಹ ಸಹಕಾರವನ್ನು ಕೊಡ್ತಾ ಇದ್ದೀರಾ, ಜೊತೆಗೆ ಪುಟ್ಟ ಮರಿಗಳು ಮಾತ್ರ ಅಲ್ಲ, ಬೀದಿಯಲ್ಲಿರುವಂತಹ ನಾಯಿಗಳಿಗೂ ಕೂಡ ಅದಕ್ಕೆ ಒಂದು ಪ್ರೀತಿ ಆಗಿರ್ಬೋದು, ಮಮಕಾರ ಆಗಿರ್ಬೋದು, ಎಲ್ಲವನ್ನ ಕೂಡ ಕೊಟ್ಟು ಆ ಒಂದು ನಾಯಿಗಳನ್ನಾಗಿರ್ಬೋದು, ಬೆಕ್ಕುಗಳನ್ನಾಗಿರ್ಬೋದು, ಅಥವಾ ಇತರೆ ಪ್ರಾಣಿಗಳನ್ನಾಗಿರ್ಬೋದು, ಎಲ್ಲ ರೀತಿಯ ಒಂದು ಪ್ರಾಣಿಗಳನ್ನು ನೀವು ಜೋಪಾನವಾಗಿ ನೋಡ್ಕೊಳ್ತಾ ಇದ್ದೀರಾ. ನಿಮ್ಮ ಈ ಒಂದು ಕೆಲಸ ಹೀಗೆ ಮುಂದೆ ಸಾಗಲಿ, ನಿಮ್ಮ
ಈ ಒಂದು NGOದಲ್ಲಿ ಇನ್ನಷ್ಟು ಜನರು ಕೆಲಸ ಮಾಡಲಿ ಅನ್ನೋದು ಕೂಡ ನಮ್ಮ ಒಂದು ಆಶಯ. ನಮ್ಮ ಒಂದು ಇಷ್ಟೊತ್ತು ಕಾರ್ಯಕ್ರಮದಲ್ಲಿದ್ದು ಇಷ್ಟೆಲ್ಲ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಮತ್ತು V4 ಚಾನಲ್ನವರಿಗೂ ಕೂಡ ತುಂಬ ನಮ್ಮ ಕಡೆಯಿಂದ ಧನ್ಯವಾದ ಹೇಳ್ತೇನೆ. ಯಾಕೆಂದರೆ ನಮಗೆ ಒಂದು ಒಳ್ಳೆ ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಮಾತನಾಡಲಿಕ್ಕೆ ಕೊಟ್ರಿ. ಯಾಕೆಂದರೆ ಒಂದು ಸ್ವಲ್ಪ ಪಬ್ಲಿಸಿಟಿ ಆಗಿ ಜನರಿಂದ ಏನಾದರೂ ಸಹಾಯ ಸಿಗ್ಬೋದಂತ ನಮ್ಮ ಅನಿಸಿಕೆ. ನಿಮಗೂ ಕೂಡ ಧನ್ಯವಾದ ಹೇಳ್ತೇನೆ. ಎಸ್ ವೀಕ್ಷಕರೇ, ಇದು ಇವತ್ತಿನ ಮಿನುಗುತ್ತಾರೆ ವಿಶೇಷ ಕಾರ್ಯಕ್ರಮ. ಸಾಕು ಪ್ರಾಣಿಗಳಿಗೂ ಕೂಡ ಏನು ಬೀದಿ ಬದಿಯಲ್ಲಿರುವಂತಹ ಪ್ರಾಣಿಗಳಿಗೂ ಕೂಡ ಒಂದು ಜೀವ ಇದೆ. ಅವುಗಳು ಸಿಕ್ಕಿದ್ರೆ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಒಂದು ಸಹಾಯವನ್ನು ಮಾಡಿ. ಜೊತೆಗೆ ಈ ರೀತಿಯಾದಂತಹ NGOಗಳಿದೆ, ನಿಮ್ಮ ಕೈಲಿ ಆಗಲಿಲ್ಲ ಅಂತ ಹೇಳಿದ್ರೆ NGO ಮೂಲಕ ಕರೆ ಮಾಡಿ NGOಗಳಿಗೆ ಆ ಒಂದು ಮರಿಗಳನ್ನು ಕೊಡಿ ಅಂತ ನಾವು ಕೂಡ ಕೇಳ್ಕೊಳ್ತಾ ಇದ್ದೀವಿ. ಕೇವಲ ಮನುಷ್ಯರು ಮಾತ್ರ ಜೀವ ಇರುವಂಥವ್ರಲ್ಲ, ಪ್ರಾಣಿಗಳಿಗೂ ಕೂಡ ಜೀವ ಇದೆ. ಅವುಗಳಿಗೆ ಬಾಯಿ ಬರದೆ ಹೋದರೂ ಕೂಡ ಒಂದು ಮುಗ್ಧವಾದಂಥ ಒಂದು ಮನಸ್ಸಿದೆ ಅವುಗಳಲ್ಲಿ ಕೂಡ. ಸೊ ಅವುಗಳನ್ನು ಕೂಡ ಪ್ರೀತಿಯಿಂದ ನೋಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಿರಂತರವಾದ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 News 24/7. ಇದು ಮುನ್ನಡೆಗಾಗಿ.